ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿರುವ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಆನೆಯೊಂದು ಅವಳಿ ಮರಿಗಳಿಗೆ ಜನ್ಮ ನೀಡಿದ್ದು ಮುದ್ದು ಮರಿಗಳ ತುಂಟಾಟಕ್ಕೆ ಪ್ರವಾಸಿಗರು ಮನಸುತ್ತಿದ್ದಾರೆ. ಮುದ್ದಾಗಿರುವಂತಹ ಎರಡು ಮರಿ ಆನೆಗಳು ತುಂಬಾ ತುಂಟಾಟ ಆಡ್ತಾ ಇವೆ. ಇತ್ತಿಂದಿತ್ತ ಓಡಾಡ್ತಾ ಇದೆ, ಬಾರಿ ಕೀಟಲೆ ಮಾಡ್ತಾ ಇದೆ. ಹೀಗಾಗಿ ತಾಯಿ ಆನೆಗೆ ಎರಡು ಮರಿಗಳನ್ನು ನೋಡಿಕೊಳ್ಳೋದು ದೊಡ್ಡ ಸವಾಲಾಗಿದೆ. ಪುಟಾಣಿ ಮರಿಗಳ ಜೊತೆಯಲ್ಲೇ ಬೀಡು ಬಿಟ್ಟಿರುವ ಅಮ್ಮ ಭೂಮಿ ಮೇಲಿನ ಬದುಕನ್ನ ಹಂತ ಹಂತವಾಗಿ ಕಲಿಸಿಕೊಡ್ತಾ ಇದೆ. ಸದ್ಯ ಎರಡು ಮರಿ ಆನೆಗಳ ತರಲೆ ಓಡಾಟದ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ.